ಪೊಗರು ಚಲನಚಿತ್ರ ತಂಡ ಇಡೀ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿದೆ. ನಮ್ಮ ಪೂಜಾ ಪದ್ಧತಿಯನ್ನ, ಪೂಜೆ ಮಾಡುವಂತ ಪೂಜಾರಿಗಳನ್ನ ಅವಮಾನ ಮಾಡುವ ಮೂಲಕ ಇಡೀ ಸಮಾಜದ ಭಾವನೆ, ನಮ್ಮ ಶ್ರದ್ಧೆ, ನಮ್ಮ ಆಚಾರ, ನಮ್ಮ ವಿಚಾರ, ಪ್ರತಿಯೊಬ್ಬರು ಕೂಡ ಯಾವುದೇ ಮನೆಯಲ್ಲಿ ಒಂದು ಪೂಜೆ ಆಗೋದಾದ್ರೆ ಕೂಡ ಬ್ರಾಹ್ಮಣರನ್ನು ಕರೀತಾರೆ. ಅದು ನಮ್ಮ ಭಾವನೆ, ಅದು ನಮ್ಮ ಶ್ರದ್ಧೆ. ಇದಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಈ ಚಲನಚಿತ್ರದಲ್ಲಿ ಮಾಡಲಾಗಿದೆ. ಚಲನಚಿತ್ರದಲ್ಲಿರುವಂತ ಆಕ್ಷೇಪಾರ್ಹ ದೃಶ್ಯಗಳಿಗೆ ಯಾಕೆ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿಲ್ಲ, ಇದು ಒಂದು ಸಂಶಯಕ್ಕೆ ಎಡೆ ಮಾಡಿದೆ. ಈ ರೀತಿಯ ಚಲನಚಿತ್ರಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಪ್ರಚಾರ ಗಿಟ್ಟಿಸ್ಕೋಬಹುದು, ಆ ಪ್ರಚಾರದಿಂದ ಹಣ ಮಾಡಬಹುದು ಅನ್ನುವಂತ ಮಾನಸಿಕತೆಯನ್ನ ಇವತ್ತು ನಾವು ತೊಡೆದು ಹಾಕಬೇಕಾಗಿದೆ. ಇದಕ್ಕೆ ವಿರೋಧ ಮಾಡಬೇಕಾಗಿದೆ. ಈ ಪೊಗರು ಚಲನಚಿತ್ರವನ್ನ ಪ್ರದರ್ಶನ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಈಗಾಗಲೇ ನಿರ್ಮಾಪಕರು ಕ್ಷಮೆ ಯಾಚನೆ ಮಾಡಿದ್ದಾರೆ. ಕ್ಷಮೆ ಯಾಚನೆ ಮಾಡಬೇಕಾದ್ದು ಈ ಚಲನಚಿತ್ರವನ್ನ ಪೂರ್ತಿಯಾಗಿ ವಾಪಸ್ ತಗೊಂಡು ಸೆನ್ಸರ್ ಮಾಡಿದ ಮೇಲೆ ಚಲನಚಿತ್ರ ಬಿಟ್ಟ ಮೇಲೆ ಅವರ ಕ್ಷಮೆ ಯಾಚನೆ ಮಾಡಬೇಕಾಗಿತ್ತು. ಅದಕ್ಕಾಗಿ ನನ್ನ ಆಗ್ರಹ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಚಲನಚಿತ್ರದ ಪ್ರದರ್ಶನವನ್ನ ತಕ್ಷಣ ನಿಲ್ಲಿಸಬೇಕು. ಇದಕ್ಕೆ ಸೆನ್ಸಾರ್ ಮಾಡಿ ಆಕ್ಷೇಪಾರ್ಹ ದೃಶ್ಯಗಳನ್ನ ತೆಗೆದು ಹಾಕಿದ ಮೇಲೆ ಮಾತ್ರ ಈ ಚಲನಚಿತ್ರವನ್ನ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲರಿಗೆ ಈ ದೃಶ್ಯಗಳಿಂದ ತುಂಬಾ ದುಃಖ ಆಗಿದೆ, ತುಂಬಾ ನೋವಾಗಿದೆ. ಈ ಚಲನಚಿತ್ರ ತಂಡ ಕೇವಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದೆ. ಇದೇ ರೀತಿಯ ಒಂದು ದಾಷ್ಟ್ಯವನ್ನ ಅವರು ಬೇರೆ ಧರ್ಮಗಳಿಗೆ ತೋರಿಸಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ, ಶಕ್ತಿನೂ ಇಲ್ಲ. ಇಂಥ ವಿಚಾರವಾದಿಗಳು ಇವತ್ತು ನಮ್ಮ ಧರ್ಮಕ್ಕೆ ಧಕ್ಕೆ ತರುವಂತದನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಇಲ್ಲಿ ಕೇವಲ ಬ್ರಾಹ್ಮಣ ಸಮಾಜದ ವಿಚಾರ ಅಲ್ಲ, ನಮ್ಮ ಪೂಜಾ ಪದ್ಧತಿಯ, ನಮ್ಮ ಆಚಾರ, ನಮ್ಮ ವಿಚಾರದ ಪ್ರಶ್ನೆ ಇದು. ಅದಕ್ಕಾಗಿ ಇವತ್ತು ಹಿಂದೂ ಸಮಾಜ ಎದ್ದು ನಿಂತು ಇದನ್ನು ವಿರೋಧ ಮಾಡಬೇಕು. ತಕ್ಷಣ ಈ ಚಲನಚಿತ್ರವನ್ನು ವಾಪಸ್ ಪಡೆದು ಇದಕ್ಕೆ ಸೆನ್ಸರ್ ಮಾಡಿದ ಮೇಲೆ ಮಾತ್ರ ಅವಕಾಶ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.